ಇತ್ತೀಚಿನ ದಿನಗಳಲ್ಲಿ ದಾಂಪತ್ಯ ಕಲಹ, ಹತ್ಯೆ ಹಾಗೂ ವೈವಾಹಿಕ ಸಂಬಂಧಗಳ ಕುರಿತ ನಕಾರಾತ್ಮಕ ಘಟನೆಗಳು ಹೆಚ್ಚಾಗಿ ವರದಿಯಾಗ್ತಾ ಇರುವಂತಹ ನಡುವೆಯೇ ಹಾವೇರಿ ಜಿಲ್ಲೆಯಲ್ಲಿ ಮನಕಲಕುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಸುಮಾರು 45 ವರ್ಷಗಳ ಕಾಲ ಅನ್ಯೋನ್ಯವಾಗಿ ದಾಂಪತ್ಯ ಜೀವನ ಸಾಗಿಸಿದ ದಂಪತಿ ಸಾವಿನಲ್ಲೂ ಕೂಡ ಒಂದಾಗಿರುವ ಘಟನೆ ಎಲ್ಲರ ಕಣ್ಣನ್ನು ತೇವಗೊಳಿಸಿದೆ. ಮೃತರನ್ನ 65 ವರ್ಷದ ಶಾಂತಮ್ಮ ಹಾಗೂ 75 ವರ್ಷದ ಜುಂಜಪ್ಪ ಅಂತ ಗುರುತಿಸಲಾಗಿದೆ. ಭಾನುವಾರ ಮಧ್ಯರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಶಾಂತಮ್ಮ ಅವರು ಮಲಗಿದಲ್ಲಿ ನಿಧನರಾಗಿದ್ದಾರೆ. ಹಲವು ದಶಕಗಳ ಕಾಲ ಜೀವನ ಸಂಗಾತಿಯಾಗಿದ್ದ ಪತ್ನಿಯ ಅಗಲುವಿಕೆಯನ್ನು ಸಹಿಸಲಾಗಿದ್ದ ಜುಂಜಪ್ಪ ತೀವ್ರ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ರು. ರಾತ್ರಿ ಇಡೀ ದುಃಖದಲ್ಲಿ ಕಾಲ ಕಳೆದ ಅವರು ಸೋಮವಾರ ಬೆಳಗ್ಗೆ ಮನೆಯಲ್ಲಿ ಕುಸಿದು ಬಿದ್ದು ಕೊನೆಯುಸಿರೆಳೆದಿದ್ದಾರೆ. 45 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬದುಕಿದ್ದ ಈ ದಂಪತಿಗೆ ಅಂತಿಮ ನಮನ ಸಲ್ಲಿಸಲು ಗ್ರಾಮಸ್ಥರು ಮೃತದೇಹಗಳನ್ನು ಅಕ್ಕಪಕ್ಕದಲ್ಲಿರಿಸಿ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಿದ್ರು. ಬಳಿಕ ಇಬ್ಬರ ಅಂತ್ಯಕ್ರಿಯೆಯನ್ನು ಒಂದೇ ಚಿತೆಯಲ್ಲಿ ನೆರವೇರಿಸಲಾಯಿತು. ದಂಪತಿಯ ಈ ಬದುಕಿನ ಪಯಣ ಮತ್ತು ಸಾವಿನಲ್ಲೂ ಜೊತೆಯಾಗಿರುವ ಘಟನೆ ಗ್ರಾಮಸ್ಥರ ಮನಸ್ಸನ್ನ ಮಿಡಿಯುವಂತೆ ಮಾಡಿದೆ.